ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್ ಆ್ಯಂಡ್ ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಒಂದೆರಡ್ಲಿ ಎರಡು ಅನ್ನೋ ಮಗ್ಗಿನ ಪಾಠಶಾಲೆಯಲ್ಲಿ ನಾವೆಲ್ಲರೂ ಕಲ್ತಿರ್ತೀವಿ. ಆದರೆ ಅದರ ಉಪಯೋಗ ಅಡುಗೆ ಮನೆಯಲ್ಲೂ ಬರುತ್ತೆ. ಯಾಕಂದರೆ ಅಡುಗೆಯಲ್ಲಿ ಅಳತೆ ಪ್ರಮಾಣ ತುಂಬಾ ಮುಖ್ಯ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಎಷ್ಟು ಅಳತೆ ಸಾಮಾನು ಬೇಕಾಗುತ್ತೆ, ಯಾವ ಅಡುಗೆ ರೆಡಿ ಆಗುತ್ತೆ, ಇದು ಇವತ್ತು ನಮ್ಮ ಗೆಸ್ಟ್ ಹತ್ರನೇ ಕೇಳಬೇಕು. ಬನ್ನಿ, ಇವತ್ತು ನಮ್ಮ ಜೊತೆಗಿದ್ದಾರೆ ರೇಣುಕಾ ಸುರೇಶ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಓಕೆ. ಓಕೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಏನು ಅಡುಗೆ ತಯಾರು ಮಾಡ್ಕೊಡ್ತಾ ಇದ್ದೀರಾ? ಟೊಮೆಟೊ ಬಾತ್. ಸೊ ಇದು ಹೆಚ್ಚಾಗಿ ನಾವು ಬೆಳಿಗ್ಗೆ ಮಾಡುವಂಥದ್ದು ಅಲ್ವಾ? ಸೊ ಬೆಳಿಗ್ಗೆ ಇಂಥ ರೈಸ್ ಐಟಮ್ಸ್ ಮಾಡಿದ್ರೆ ಒಂದಷ್ಟು ಜಾಸ್ತಿ ಹೋಗುತ್ತೆ. ಸೊ ಟೊಮೆಟೊ ಬಾತ್ ಇವತ್ತು ನಮ್ಮ ಅಡುಗೆ ಮೇಲೆ ರೆಡಿ ಆಗುತ್ತೆ. ಸ್ಟಾರ್ಟ್ ಮಾಡೋಣ. ಬನ್ನಿ. ಸೊ ಎಸ್ ಮೇಡಮ್, ಈಗ ಟೊಮೆಟೊ ಬಾತ್ ಅಂತ ಹೇಳಿದ್ರಿ, ಸ್ಟಾರ್ಟ್ ಮಾಡೋಣ. ಸೊ ಟೊಮೆಟೊ ಬಾತಿಗೆ ಸ್ಟಾರ್ಟಿಂಗ್ ಈಗ ನಿಮಗೆ ಏನು ಬೇಕು? ಪಾತ್ರೆ, ಕುಕ್ಕರ್. ಸೊ ಸಾಕಾಗುತ್ತಲ್ಲ? ಸಾಕು. ಎಣ್ಣೆ ಬೇಕು. ಓಕೆ. ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಉಪಯೋಗಿಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ, ಡಿ ಆ್ಯಂಡ್ ಇ. ಸೊ ಇದೆಷ್ಟು ಬೇಕಾಗುತ್ತೆ? ಸಾಕಾಗುತ್ತಾ? ಓಕೆ. ಸೊ ಈಗ ಎಣ್ಣೆ ಆಯಿತು. ನೆಕ್ಸ್ಟು ಎಣ್ಣೆ ಆಯಿತು, ಸಾಸಿವೆ ಹಾಕುವ. ಸಾಸಿವೆ. ಓಕೆ. ಸೊ ಎಸ್, ಇನ್ನು ಜೀರಿಗೆ. ಓಕೆ. ಸಾಸಿವೆ, ಜೀರಿಗೆ ಆ್ಯಂಡ್ ಬೇಲ್ ಸೊಪ್ಪು. ಸೊ ಆಲ್ಮೋಸ್ಟ್ ಇಂಡಿಯನ್ ಸ್ಪೈಸಸ್ ಎಲ್ಲ ಹಾಕ್ತಾ ಇದ್ದೀರಾ ಅಲ್ವಾ? ಈರುಳ್ಳಿ. ಓಕೆ. 1 ಕಪ್ಪಷ್ಟು ಈರುಳ್ಳಿ ಹಾಕಿ. ಸ್ಪೂನ್ ಕೊಡಿ, ಕೈ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡೋದಾ? ಓಕೆ. ಟೊಮೆಟೊ ಹಾಕುವ. ಟೊಮೆಟೊ. ಸೊ 1 ಕಪ್ ಈರುಳ್ಳಿಗೆ 1 ಕಪ್ ಟೊಮೆಟೊ ಬೇಕಾಗುತ್ತೆ. ಸಿಮ್ಮಲ್ಲಿ ಇರ್ಬೇಕಾ? ಸಿಮ್ಮಲ್ಲಿ. ಕಡಲೆಬೇಳೆ. ಇನ್ನು ನೆಲಗಡಲೆ. ಸೊ ಕಡಲೆಬೇಳೆ ಮತ್ತೆ ನೆಲಗಡಲೆ. ಉಪ್ಪು. ಸೊ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡೋದಾ? ಓಕೆ. ಸೊ ಮಿಕ್ಸ್ ಮಾಡೋದಾ? ಮಿಕ್ಸ್ ಮಾಡಬೇಕು. ಓಕೆ. ಇದು ಖಾರ ಹುಡಿ ಇಡಬೇಕು. ಇದಕ್ಕೀಗ ಖಾರ ಹುಡಿ ಅಂದರೆ ಚಿಲ್ಲಿ ಪೌಡರ್. ನಮ್ಮ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಟೇಸ್ಟಿ ಮಸಾಲ ಅರುಣಾ ಚಿಲ್ಲಿ ಪೌಡರ್. ಹಾಕದಾ? ಹಾಕಿ. ಸಾಕಾಗುತ್ತಾ? ಸಾಕಾ? ಓಕೆ. ಸ್ವಲ್ಪ ಪೆಪ್ಪರ್ ಪೌಡರ್. ಇನ್ನು ಪೆಪ್ಪರ್ ಪೌಡರ್. ಸಾಕಾ?
ಈಗ ಸ್ವಲ್ಪ ಅರಿಶಿನ ಹುಡಿ ಹಾಕಿ. ಅರಶಿನ. ನಾನು ಅದೇ ಅನ್ಕೊಂಡೆ ಯಾಕೆ ಈಗ ಅರಶಿನ ಹುಡಿ ಕೇಳ್ತಾ ಇಲ್ಲ ಇವರು ಅಂತ. ಸ್ವಲ್ಪ ಸಾಕು. ಹಾಂ ಆ? ಸಾಕು. ಓಕೆ. ಸೊ ಅದರಲ್ಲಿ ಮಸಾಲಾಸ್ ಮೇಯ್ನ್ ಆಗುತ್ತಲ್ಲ ಟೊಮ್ಯಾಟೊ ಬಾತಲ್ಲಿ. ಆ್ಯಂಡ್ ಟೊಮ್ಯಾಟೊ ಹಾಗೇನೆ ಫೇಸಿಗೂ ಹಚ್ಕೊಂಡ್ರೆ ಗ್ಲೋ ಬರುತ್ತೆ. ಸೊ ತಿಂದ್ರೂ ಒಳ್ಳೇದು ಅಲ್ವಾ? ತಿಂದ್ರೆ ಒಳ್ಳೇದಲ್ಲ. ಸೊ ಹಚ್ಕೊಂಡ್ರು ಒಳ್ಳೇದು, ತಿಂದ್ರು ಒಳ್ಳೇದು. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಈಗ. ಓಕೆ. ನೀರು ಬೇಕು. ನೀರು ಬೇಕು. ಇದರಲ್ಲಿ ಅಳತೆ ಮಾಡುವ 2 ಬೌಲ್ ಹಾಕುವ ಇದರಲ್ಲಿ. 2 ಬೌಲ್. 2 ಬೌಲ್. ಸೊ 1 ಬೌಲ್ ರೈಸ್ ತಗೊಂಡಿದ್ದೇವೆ, ಅದಕ್ಕೆ 2 ಬೌಲ್ ರೈಸ್. ಓಕೆ, 1 ಬೌಲ್ ರೈಸ್ಗೆ 2 ಬೌಲ್ ನೀರು. ಹೌದು. ಸೊ ಆಗ್ಲೇ ಹೇಳಿದ ಹಾಗೆ ಅಳತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಮೊಸರು. ಹಾಂ ಸಾಕು. ಸ್ವಲ್ಪ ಕೈ ಆಡುವ, ಮಿಕ್ಸ್ ಮಾಡುವ. ಮಿಕ್ಸ್ ಮಾಡೋಣ. ಓಕೆ. ಇದೀಗ ಕುದಿಬೇಕಾ? ಹಾಂ, ಸ್ವಲ್ಪ ಕುದಿ ಬರುವಾಗ ಅಕ್ಕಿ ಹಾಕೋದು. ಓಕೆ. ನೀವು ಹೆಚ್ಚಾಗಿ ಮನೆಯಲ್ಲಿ ಈ ರೀತಿ ಐಟಮ್ಸ್ ಅಂದ್ರೆ ಟೊಮ್ಯಾಟೊ ಬಾತು, ಪಲಾವು, ವಾಂಗಿ ಬಾತ್ ಈ ರೀತಿ ಜಾಸ್ತಿ ಮಾಡೋದು ಇಲ್ಲ, ಇದೇ ಐಟಮ್ಸ್ ಜಾಸ್ತಿ. ಈ ದೋಸೆ, ನೀರ್ ದೋಸೆ ಮಾಡ್ತೇವೆ. ಆದ್ರೆ ಇದೇ ಜಾಸ್ತಿ ಅಂದ್ರೆ ಟಿಫಿನಿಗೂ ಆಗ್ತದೆ, ಬೆಳಗ್ಗೆ ಊಟಕ್ಕೆ ತಗೊಂಡೋಗ್ಲಿಕ್ಕೂ ಆಗ್ತದೆ. ಹೌದು, ಮಧ್ಯಾಹ್ನ ಟಿಫನ್ಗೂ ಆಗ್ತದೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಜೊತೆಗಾಗುತ್ತೆ ಅಲ್ವಾ? ಇದು ಇಂಥ ಐಟಮ್ಸ್ ಹೆಚ್ಚಾಗಿ ಎರಡಕ್ಕೂ ಆಗುತ್ತೆ ಅಂದ್ರೆ ಇದು ಜಾಸ್ತಿ ಮಾಡೋದು. ಓಕೆ. ಅಂದ್ರೆ ನೀವು ಮೇನ್ ಬೇಸಿಕಲಿ ಈ ಸೈಡ್ ಅವರಲ್ವಾ? ಅಲ್ಲ, ಆ ಕಡೆ ಬೆಂಗಳೂರು ಅವರು. ಟೊಮ್ಯಾಟೊ ಬಾತು, ವಾಂಗಿ ಬಾತ್ ಅಂತ ಹೇಳುವಾಗ್ಲೇ ಅನ್ಕೊಂಡೆ ಆ ಕಡೆಯವರು ಅಂತ. ಯಾಕಂದ್ರೆ ಈ ಕಡೆ ನಾವು ಇದನ್ನೆಲ್ಲ ಮಾಡ್ತೀವಿ, ಮಾಡಲ್ಲ ಅಂತ ಇಲ್ಲ. ಆದ್ರೆ ಈ ಕಡೆ ಅವರಿಗೆ ಹೆಚ್ಚಾಗಿ ಇಷ್ಟ ಆಗುವಂಥದ್ದು ನೀರ್ ದೋಸೆ, ಪುಂಡಿ ಇದೆ. ಸೊ ಇದು ಕುದಿ ಬರ್ತಾ ಇದೆ ಈಗ ಅಲ್ವಾ? ಹೌದು. ಆಯ್ತು, ಕುದೀತಾ ಇದೆ. ಅಕ್ಕಿ ಹಾಕದ? ಅದು ಕೊಡಿ. ಸ್ಪೂನ್ ಸಾಕಾಗುತ್ತಾ? ಅಲ್ಲ, ಇದನ್ನು ಕೊಟ್ಬಿಡಿ, ದೊಡ್ಡದು ಇದೆ. ಹೌದು. ಸೊ 2 ಬೌಲು ನೀರಿಗೆ 1 ಕಪ್ ಅಕ್ಕಿ ಹಾಕಿದ್ದೇನೆ. ಇದನ್ನೀಗ ಮುಚ್ಚುವ. ಎಷ್ಟು ವಿಸಿಲ್ ಬರಬೇಕು? ಒಂದೇ ವಿಸಿಲ್ ಸಾಕು. ಒಂದೇ ವಿಸಿಲ್ ಸಾಕು. ಈಗ 1 ವಿಸಿಲ್ ಬರಬೇಕು. ಅದು 1 ವಿಸಿಲ್ ಬರಬೇಕು. ಕೇಳಬೇಕು ಅಂತ ಇದೆ. ಕೈಯಲ್ಲಿ ಏನಾದ್ರು ಮೆಹಂದಿ, ಏನಾದ್ರು ಹಬ್ಬನ? ಎಂತೆಲ್ಲ, ನಿನ್ನೆ ಆನಿವರ್ಸರಿ ಇತ್ತು, ಹಾಗಾಗಿ. ನಿಮ್ಮ ವೆಡ್ಡಿಂಗ್ ಆನಿವರ್ಸರಿ ಎಷ್ಟನೇ ವರ್ಷದ್ದು? 30 ವರ್ಷದ್ದು. 30 ವರ್ಷಗಳ ದಾಂಪತ್ಯ. ಫಸ್ಟ್ ಆಫ್ ಆಲ್ ಲೇಟ್ ವಿಶಸ್ ಆದ್ರೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಸೊ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ನಿನ್ನೆ? ಸಿಂಪಲ್. ದೇವಸ್ಥಾನಕ್ಕೆ ಹೋಗಿ ಬಂದದಷ್ಟೇ, ಮನೇಲಿ ಕೇಕ್ ಕಟ್ ಮಾಡಿದ್ವಿ. ಮೈನ್ ಅದೇ ಅಲ್ವಾ, ದೇವಸ್ಥಾನಕ್ಕೆ ಹೋಗೋದು, ಮನೆಯಲ್ಲಿ ಕೇಕ್ ಕಟ್ಟಿಂಗ್. ಮತ್ತೆ ಅಡಿಗೆಯಲ್ಲಿ ಏನು ಸ್ಪೆಷಲ್ ಇಲ್ವಾ? ಸ್ಪೆಷಲ್ ಎಲ್ಲ ಬೇಗ ಹೋದ್ರು, ಹಾಗೆ ಸ್ಪೆಷಲ್ ಏನಿಲ್ಲ. ಲಂಚ್ ಮಾತ್ರ ಕೇಸರಿ ಬಾತ್ ಮಾಡಿದ್ರು. ಅದನ್ನೆಲ್ಲ ಹೇಳ್ಬೇಕಲ್ಲ, ಸ್ಪೆಷಲ್ ಅಲ್ವಾ? ಯಾವಾಗಲೂ ನಾವು ಕೇಸರಿ ಬಾತ್ ಮಾಡ್ತೀವಾ? ಅದು ಕೇಸರಿ ಬಾತ್ ಮಾಡಿದ್ದು, ಕೇಕ್ ಮತ್ತೆ ಕೇಸರಿ ಬಾತ್. ಸೊ ಆ ರೀತಿಯಲ್ಲಿ ನಮಗೆ ಟ್ರೀಟ್ ಅಲ್ಲಿ ಹಾಗಾದ್ರೆ 30 ವರ್ಷ ಕೊಡೋಣ. ಓಕೆ, ಕೊಡುವ. ಸರಿ. ಸೊ ಟ್ರೀಟ್ ಆಗಿ ಮತ್ತೆ ಮನೆಗೆ ಹೊರಡೋದು. ಹೌದು. ಎರಡು ವಿಸಿಲ್ ಆಯ್ತು, ಆಫ್ ಮಾಡೋಣ. ಇನ್ನು ಅದು ವಿಸಿಲ್ ಹೋಗ್ಬೇಕು. ಸ್ವಲ್ಪ ಕಾಯ್ಬೇಕು ಅಲ್ವಾ? ಸೊ ಈ ಕುಕ್ಕರ್ ಕೆಲಸ ಅಂದ್ರೆ ಆಫ್ ಮಾಡಿ ಕೂಡ ತೆಗಿಯೋ ಹಾಗಿಲ್ಲ, ಸ್ವಲ್ಪ ಕಾಯ್ಬೇಕಾಗುತ್ತೆ. ಸೊ ಇದೀಗ ನಾವು ಟೊಮ್ಯಾಟೊ ಬಾತ್ ಮಾಡ್ತಾ ಇದೀವಿ ಅಲ್ವಾ ಮ್ಯಾಮ್? ಸೊ ಇದೇ ರೀತಿ ಯಾವ್ದೆಲ್ಲ ಬಾತ್ ಮಾಡ್ತೀರಾ ನೀವು? ಟೊಮ್ಯಾಟೊ ಬಾತು, ವಾಂಗಿ ಬಾತು, ಚಿತ್ರಾನ್ನ ಮತ್ತೆ ಅಕ್ಕಿ ಐಟಮ್ಸ್ ಬೇರೆ ಯಾವ್ದು ಮಾಡ್ತೀರಾ? ಹಿಂಗೆ ಇಷ್ಟೇ 3. ಈ 3ರಲ್ಲಿ ಯಾವ್ದು ಫೇವ್ರೇಟ್ ನಿಮ್ದು? ನಂಗೆ ಚಿತ್ರಾನ್ನ ಫೇವ್ರೇಟ್. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಬಂದು ಟೊಮೆಟೊ ಬಾತ್, ಥರ್ಡ್ ಬಂದು ವಾಂಗಿ ಬಾತ್. ಓಕೆ. ಮನೇಲೂ ಹಿಂಗೇನಾ? ಮನೇಲೂ ಹೀಗೆ, ಎಲ್ರಿಗೂ ಒಂದೇ ರೀತಿ. ಫಸ್ಟ್ಗೆ ಚಿತ್ರಾನ್ನ ಆಗಿಲ್ಲ, ಅಂದ್ರೆ ಯಾವ್ದು ಮಾಡ್ತೀವಿ ಅದನ್ನೇ. ಇಲ್ಲ ಅಂದ್ರೆ ಅಲ್ಲೂ ಒಬ್ರಿಗೆ ಒಂದಿಷ್ಟ, ಇನ್ನೊಬ್ರಿಗೆ ಇನ್ನೊಂದಿಷ್ಟ ಅಂದ್ರೆ ಅದು ಕಷ್ಟ ಅಲ್ವಾ? ಏನ್ ಮಾಡ್ತೀವಿ ಅದನ್ನೇ ಊಟ ಮಾಡ್ತಾರೆ. ಓಕೆ. ಸೊ ಇದೀಗ ಆಗ್ತಾ ಬಂತು, ತೆಗಿಯುವ. ಓಕೆ, ಆಯ್ತಲ್ಲ? ರೆಡಿ ಆಗಿದೆ. ಅಂಡ್ ಇನ್ನು ಬಂದು ಸ್ವಲ್ಪ ಮಿಕ್ಸ್ ಮಾಡಿ ಸರ್ವಿಂಗ್ ಮಾಡಿ. ಓಕೆ. ಸೊ ಟೊಮ್ಯಾಟೊ ಹಾಗೆ ಬೆಂದು ಅದರಲ್ಲಿ ಈಗ ಕರೆಕ್ಟ್ ಟೊಮ್ಯಾಟೊ ಅಂಶ ಮಿಕ್ಸ್ ಆಗಿದೆ ಅಲ್ವಾ? ಸರ್ವ್ ಮಾಡೋದಲ್ಲ?
ಟೊಮೆಟೊ ಬಾತ್ ರೆಡಿ. ಸೊ ಬಿಸಿ ಬಿಸಿ ಆದಂತಹ ಟೊಮ್ಯಾಟೊ ಬಾತ್ ರೆಡಿ ಆಗಿದೆ. ಇದನ್ನ ಹಿಂಗೆ ತಿನ್ನೋದಾ ಅಥವಾ ಇದಕ್ಕೆ ಸೈಡ್ಗೆ ಏನಾದ್ರು ಹಾಕೊಂಡು ಚಟ್ನಿ ಮಾಡ್ಬೋದು. ಚಟ್ನಿ ಮಾಡಬಹುದು. ಮಾಡ್ಕೊಡ್ತೀರಾ? ಮಾಡ್ತೀರಾ? ಸೊ ನೆಕ್ಸ್ಟ್ ರೆಸಿಪಿ ಬಂದು ಚಟ್ನಿ ಮಾಡ್ತೀರಾ? ಓಕೆ, ಹಾಗಾದ್ರೆ ಈಗ ಟೊಮ್ಯಾಟೊ ಬಾತ್ ಬಿಸಿ ಬಿಸಿಯಾಗಿ ತಯಾರಾಗಿದೆ. ನೆಕ್ಸ್ಟ್ ಚಟ್ನಿ ಮಾಡ್ಕೊಡ್ತೀರಾ? ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದಂತಹ ಟೊಮ್ಯಾಟೊ ಬಾತ್ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಗಿದೆ. ಸೊ ಬೆಳಗಿನ ಹೊತ್ತಿಗೆ ಏನಾದರೂ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಅಕ್ಕಿ ರೆಸಿಪಿನೇ ಮಾಡಬೇಕು ಅಂತ ಇದ್ರೆ ಬಿಸಿ ಬಿಸಿಯಾಗಿ ಟೊಮ್ಯಾಟೊ ಬಾತ್ ಮಾಡ್ಕೋಬಹುದು. ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಟೊಮ್ಯಾಟೊ ಬಾತ್ ತಯಾರಿಸುವ ವಿಧಾನ. ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಟೊಮ್ಯಾಟೊ, ಕಡಲೆಬೇಳೆ, ನೆಲಗಡಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ಅರಿಶಿನ ಪುಡಿ ಹಾಕಿ ಹುರಿಯಿರಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ 2 ಕಪ್ನಷ್ಟು ನೀರು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ 1 ಕಪ್ ಬೆಳ್ತಿಗೆ ಅಕ್ಕಿ ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಟೊಮ್ಯಾಟೊ ಬಾತ್ ರೆಡಿ. ಬಿಸಿ ಬಿಸಿಯಾದಂತಹ ಟೊಮ್ಯಾಟೊ ಬಾತ್ ಅಂತೂ ನಮ್ಮ ಕಿಚನಲ್ಲಿ ರೆಡಿ ಆಯಿತು. ಸೊ ಇದಕ್ಕೆ ಸೈಡ್ ಡಿಶ್ ಆಗಿ ಚಟ್ನಿ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಬಟ್ ಯಾವ ಚಟ್ನಿ ಅಂತ ಇನ್ನೂ ಹೇಳಿಲ್ಲ. ಅವರ ಹತ್ರ ಕೇಳೋಣ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವಮಾ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್ ಆ್ಯಂಡ್ ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ನಮ್ಮ ಅಡುಗೆ ಮನೆಯಲ್ಲಿ ಟೊಮ್ಯಾಟೊ ಬಾತ್ ರೆಡಿ ಆಗಿದೆ. ಅದರೊಟ್ಟಿಗೆ ಸೈಡ್ ಡಿಶ್ ಆಗಿ ಒಂದು ಚಟ್ನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾವ ಚಟ್ನಿ ಅವರ ಹತ್ರನೇ ಕೇಳೋಣ ಬನ್ನಿ. ಸೊ ಎಸ್ ಮೇಡಮ್, ಚಟ್ನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಯಾವ ಚಟ್ನಿ ಮಾಡ್ತಾ ಇದ್ದೀರಾ? ಇದು ದೊಣ್ಣೆ ಮೆಣಸಿದ್ದು ಚಟ್ನಿ. ಓಕೆ, ದೊಣ್ಣೆ ಮೆಣಸು ಅಂದ್ರೆ ಕ್ಯಾಪ್ಸಿಕಮ್. ಇದು ನಾರ್ಮಲ್ ಚಟ್ನಿ ಅಲ್ಲ, ಹಂಗಾದ್ರೆ ಕ್ಯಾಪ್ಸಿಕಮ್ ಚಟ್ನಿ ಮಾಡ್ತಾ ಇದ್ದೀರಾ. ಸೊ ಇದನ್ನ ಟೊಮ್ಯಾಟೊ ಬಾತಿಗೂ ಕ್ಯಾಪ್ಸಿಕಮ್ ಹಾಕೋತೀವಲ್ಲ? ಹಾಕೋತೀವಿ, ಅದಕ್ಕೆ ಹಾಕೋದಿಲ್ಲ. ಓಕೆ, ಅದೇ ಹಾಕೋಬಹುದು ಟೊಮ್ಯಾಟೊ ಕ್ಯಾಪ್ಸಿಕಮ್. ಸೊ ಅದ್ರ ಬದಲು ಚಟ್ನಿ ಮಾಡ್ಕೊಳ್ತೇವೆ. ಸ್ಟಾರ್ಟ್ ಮಾಡೋಣ? ಓಕೆ. ಎಸ್, ಬಾಣಲೆ ಬೇಕು. ಸೊ ಎಸ್, ಬಾಣಲೆ ಗ್ಯಾಸು ಆನ್ ಆಯಿತು. ನೆಕ್ಸ್ಟ್ ಬಾಣಲೆಗೆ ಏನು ಹಾಕಬೇಕು? ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಬೇಕು ಸ್ವಲ್ಪ. ಓಕೆ. It is Sun Premium Refined Sunflower Oil again with vitamin A, D and E and ಸ್ವಲ್ಪ ಅಂತ ಹೇಳಿದ್ದೀರಾ. ಸಾಕಾಗುತ್ತಲ್ಲ? ಸಾಕು. ಎಸ್, ಈಗ ಇದನ್ನು ಫ್ರೈ ಮಾಡ್ಕೋಬೇಕಾ? ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಕೆಲಸ. ಕ್ಯಾಪ್ಸಿಕಮ್, ಒಂದು ಕ್ಯಾಪ್ಸಿಕಮ್ ಫುಲ್ ತಗೊಂಡಿದ್ದೀರಾ? ಹೌದು, ಒಂದು ಫುಲ್ ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಹದ ಬೆಂದ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಪುಡಿನೂ ಮಾಡ್ಕೋಬಹುದು ಸಂಜೆ ಹೊತ್ತಿಗೆ ಅಲ್ವಾ? ಮಾಡ್ಬೋದು. ಕ್ಯಾಪ್ಸಿಕಮ್ ಅಲ್ಲೂ ಕಲರ್ಸ್ ಬರುತ್ತೆ. ಒಂದು ಇದು ಗ್ರೀನ್ ಕ್ಯಾಪ್ಸಿಕಮ್ ಆದ್ರೆ ರೆಡ್ ಕಲರ್ ಬರುತ್ತೆ, ಯೆಲ್ಲೋ ಕಲರ್ ಬರುತ್ತೆ. ಸೊ ಅದರದ ಚಟ್ನಿ ಮಾಡ್ಕೋಬಹುದಲ್ಲ? ಟ್ರೈ ಮಾಡಿಲ್ಲ. ಅದ್ರ ಮೇಲೆ ಟೇಸ್ಟ್ ಅಲ್ಲಿ ವೇರಿಯೇಷನ್ಸ್ ಇರುತ್ತಾ? ಚೂರು ವೇರಿಯೇಷನ್ಸ್ ಇರುತ್ತೆ ಟೇಸ್ಟ್ ಎಲ್ಲ. ಸ್ವೀಟ್ ಆಗಿರುತ್ತಾ ಅಂತಲ್ಲ ಚೂರು? ಇದ್ರದ್ದು ಸ್ವಲ್ಪ ಸ್ವೀಟ್ ಬರುತ್ತಲ್ಲ, ಅದು ಅದರದ್ದು ಮಾಡಲಿಲ್ಲ, ಟ್ರೈ ಮಾಡಿ. ಓಕೆ, ನಾನು ತಿಂದಿಲ್ಲ ಇದುವರೆಗೂ ಯೆಲ್ಲೋ ಕ್ಯಾಪ್ಸಿಕಮ್ ಮತ್ತು ರೆಡ್ ಕ್ಯಾಪ್ಸಿಕಮ್. ನಂಗೆ ಗೊತ್ತಿರೋ ಪ್ರಕಾರ ಸ್ವೀಟ್ ಅಂತ ಅನ್ಕೋತೀನಿ, ಗೊತ್ತಿಲ್ಲ ನಂಗೆ ಎಕ್ಸಾಕ್ಟ್ಲಿ. ಸೊ ಈಗ ಎಷ್ಟೊತ್ತು ಫ್ರೈ ಮಾಡಬೇಕು? ಸ್ವಲ್ಪ ಫ್ರೈ ಆಗಬೇಕು. ಸೊ ಚಟ್ನಿ ಫುಲ್ಲು ಗ್ರೀನ್ ಆಗಿ ಇರುತ್ತೆ ಅಂತಲ್ಲ? ಹಸಿ ಚಟ್ನಿ. ಓಕೆ, ಹಸಿಮೆಣಸು ಅದನ್ನು ಹಾಕುವ. ಸೊ ಹಸಿಮೆಣಸು ಚಟ್ನಿಗೆ ಬೇಕಾಗುತ್ತೆ ಅಲ್ವಾ? ಸ್ವಲ್ಪ ಖಾರ ಇರಬೇಕು ಹಾಗೆ. ಆ್ಯಂಡ್ ಟೊಮೆಟೊ. ಓಕೆ, ಒಂದು ಟೊಮ್ಯಾಟೊನ 2 ಟೊಮ್ಯಾಟೊನ? ಒಂದು. 2 ನಿಮಿಷ ಮುಚ್ಚಿಬಿಡುವ. 2 ನಿಮಿಷದಿಂದ ಮುಚ್ಚಿಡ್ಬೇಕಾ? ಸೊ ಈಗ ಆಗ್ತಾ ಬಂತ? ತೆಗೆಯೋಣ? ತೆಗೆಯೋಣ. ಎಸ್,
ಒಂದು 2-3 ನಿಮಿಷ ಫ್ರೈ ಆಗಬೇಕು. ಫ್ರೈ ಆಗಬೇಕು. ಹೌದೌದು. ಎಸ್, ಈಗ ಸ್ವಲ್ಪ ಜೀರಿಗೆ, ಓಕೆ, ಸ್ವಲ್ಪ ಕಡಲೆ ಬೀಜ, ನೆಲಗಡಲೆ, ಮಿಕ್ಸಿ ಜಾರು ಬೇಕೀಗ. ಅದೇ ಮಿಕ್ಸಿ ಜಾರ್ ಬೇಕು. ಹೌದು. ಎಸ್, ಮಿಕ್ಸಿ ಜಾರ್ಗೆಲ್ಲ ಹಾಕಲ್ಲದಾ? ಹಾಂ, ಇದೆಲ್ಲ ಹಾಕೋಣ. ಸೊ ಎಸ್, ಮಿಕ್ಸಿ ಜಾರ್ಗೆಲ್ಲ ಹಾಕೊಂಡ್ರೆ ಇದು ಹಾಕ್ಕೊಳ್ಬೇಕು. ಉಪ್ಪು ಮತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕ್ಬೇಕು ಈಗ. ಓಕೆ, ಇನ್ನೂ ಹಾಕಕ್ಕೆ. ಹೌದು. ಓಕೆ, ಒಂದು ನಿಮಿಷ. ಎಸ್, ಈಗ ಕೊತ್ತಂಬರಿ ಸೊಪ್ಪು. ಸೊ ಇದೆಲ್ಲ ಫ್ರೈ ಮಾಡಕ್ಕಿಲ್ಲ, ಹಂಗೆ ಫ್ರೈ ಮಾಡಲಿಕ್ಕಿಲ್ಲ. ಇದು ಬೆಳ್ಳುಳ್ಳಿ, ಉಪ್ಪು, ಓಕೆ, ಮತ್ತೆ ಶುಂಠಿ. ಓಕೆ. ಇದನ್ನೀಗ ಮಿಕ್ಸಿಗೆ ಹಾಕ್ಲಿಕ್ಕೆ. ಮಿಕ್ಸಿ ಮಾಡೋದಾ? ಹೌದು. ಓಕೆ. ಸಾಕಾಗುತ್ತಾ? ಸಾಕು. ಓಕೆ. ಸೊ ಈಗ ಒಗ್ಗರಣೆ ಹಾಕು. ಹೌದು. ಎಣ್ಣೆ ಬೇಕು ಅಲ್ವಾ? ಎಣ್ಣೆ ಬೇಕು. ಎಸ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾಗುತ್ತಾ? ಸಾಕು. ಸಾಸಿವೆ, ಕಡಲೆಬೇಳೆ, ಒಣಮೆಣಸು, ಬೇಸೊಪ್ಪು. ಗ್ಯಾಸ್ ಮಾಡೋದಾ? ಹೌದು. ಇಲ್ಲಿಗೆ ಒಗ್ಗರಣೆ ಆಯಿತು. ಇದು ಬಿಸಿ ಬಿಸಿ ಅನ್ನಕ್ಕೆ ಸಹ, ಓಕೆ, ವೈಟ್ ರೈಸಿಗೂ ಸೂಟ್ ಆಗುತ್ತೆ, ಗಂಜಿಗೂ ಸೂಟ್ ಆಗುತ್ತೆ. ಮತ್ತೆ ದೋಸೆ, ಚಪಾತಿ, ಜೋಳದ ರೊಟ್ಟಿ, ಓಕೆ, ಆಲ್ಮೋಸ್ಟ್ ಎಲ್ಲ ರೊಟ್ಟಿ ಅಥವಾ ರೈಸ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಮತ್ತೆ ಮೇಲೆ ಸ್ವಲ್ಪ ನೀರುಳ್ಳಿ ಸಣ್ಣ ಪೀಸ್ ಮಾಡಿ ಹಾಕೊಂಡಿದ್ದೀನಿ. Then in serving ಸರ್ವಿಂಗ್. ಚಟ್ನಿ ರೆಡಿ. ಬಿಸಿ ಬಿಸಿ ಆದಂತಹ ಚಟ್ನಿ ರೆಡಿ. ಕ್ಯಾಪ್ಸಿಕಮ್ ಚಟ್ನಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇಸ್ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ ಚಟ್ನಿ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಗಿದೆ. ಇದನ್ನು ಮಾಡಿದ ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕ್ಯಾಪ್ಸಿಕಮ್ ಚಟ್ನಿ ತಯಾರಿಸೋ ವಿಧಾನ. ಮೊದಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಕ್ಯಾಪ್ಸಿಕಮ್ ಅನ್ನು ಸೇರಿಸಿ ಬಾಡುವವರೆಗೂ ಹುರಿಯಿರಿ. ನಂತರ ಹಸಿಮೆಣಸು, ಟೊಮ್ಯಾಟೊ ಸೇರಿಸಿ ಹುರಿದು ಜೀರಿಗೆ, ನೆಲಗಡಲೆ ಸೇರಿಸಿ ಹುರಿಯಿರಿ. ತಣ್ಣಗಾದ ನಂತರ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕಡಲೆಬೇಳೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಮೇಲಿನಿಂದ ಹೆಚ್ಚಿದ ಈರುಳ್ಳಿ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ರುಚಿಯಾದ ಕ್ಯಾಪ್ಸಿಕಮ್ ಚಟ್ನಿ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ಟೊಮೆಟೊ ಬಾತ್ ರೆಡಿ ಆಯಿತು ಆ್ಯಂಡ್ ಅದರ ಜೊತೆಗೆ ಚಟ್ನಿ ಕೂಡ ಇದೆ.
ಸೊ ನಂಗೆ ಈಗ ನಾನು ಇದುವರೆಗೂ ಟೊಮ್ಯಾಟೊ ಬಾತ್ನ ಕ್ಯಾಪ್ಸಿಕಮ್ ಚಟ್ನಿ ಜೊತೆಗೆ ತಿಂದಿಲ್ಲ. ಸೊ ಬರೀ ಚಟ್ನಿ ಹೆಂಗಿರುತ್ತೆ, ಟೊಮೆಟೊ ಬಾತ್ ಜೊತೆಗೆ ಹೆಂಗಿರುತ್ತೆ ನೋಡೋಣ. ಫಸ್ಟಿಗೆ ಟೇಸ್ಟ್ ಮಾಡೋಣ. ಸೊ ಎಸ್, ಫಸ್ಟಿಗೆ ಒಂದ್ಸಲ ಚಟ್ನಿ ಜೊತೆಗೆ ನೋಡೋಣ. ಚಟ್ನಿ ಜೊತೆಗೆ ಟೊಮೆಟೊ ಬಾತ್ ಹೆಂಗಿರುತ್ತೆ ಅಂತ. ನೀವು ಯಾಕಂದ್ರೆ ಟೊಮೆಟೊ ಬಾತ್ಗೋಸ್ಕರನೇ ಚಟ್ನಿ ಮಾಡಿರೋದಲ್ವಾ? ಚಟ್ನಿ ಜೊತೆಗೆ ಟೊಮೆಟೊ ಬಾತ್ ಸೂಪರ್ ಆಗಿದೆ. ಅದೇ ಬರೀ ಟೊಮೆಟೊ ಬಾತ್ ಕೂಡ ಹೆಂಗಿರುತ್ತೆ ಅಂತ ನೋಡ್ಬೇಕು ಅಲ್ವಾ? ಸೊ ದಟ್ ಕಂಪ್ಯಾರಿಸನ್ ಮಾಡ್ಬೋದು ಆಗ. ಟೊಮೆಟೊ ಬಾತ್ಗೆ ಫುಲ್ ಟು ಫುಲ್ ಚಟ್ನಿ ಮಿಕ್ಸ್ ಮಾಡ್ಕೊಂಡು ಫುಲ್ ಚಟ್ನಿನೇ ಬರುತ್ತೆ. ಬಟ್ ಹದವಾಗಿ ಚಟ್ನಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೂಪರ್ ಆಗಿ ಬಂದಿದೆ. ಮಾರ್ನಿಂಗ್ ಇಂಥ ಬ್ರೇಕ್ಫಾಸ್ಟ್ ಇದ್ರೆ ಚೆನ್ನಾಗಿ ಹಂಗೆ ಹದವಾಗಿ ತಿನ್ಬೋದು. ಚೆನ್ನಾಗಿದೆ. ಆ್ಯಂಡ್ ಹಾಗೇನೆ ಬರೀ ಚಟ್ನಿಗೆ ಟೇಸ್ಟ್ ನೋಡ್ಕೋಬೇಕು. ನೀವು ನೋಡಿ ಮ್ಯಾಮ್. ಕ್ಯಾಪ್ಸಿಕಮ್ ಚಟ್ನಿ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಬಿಕಾಸ್ ಕ್ಯಾಪ್ಸಿಕಮ್ ಪುಡಿ ಮಾಡಿ ಗೊತ್ತು, ಅಥವಾ ಕ್ಯಾಪ್ಸಿಕಮ್ನ ಒಂದು ವೆಜಿಟೇಬಲ್ ಆಗಿ ಯಾವುದಕ್ಕಾದ್ರೂ ಹಾಕಿ ಗೊತ್ತು. ಕ್ಯಾಪ್ಸಿಕಮ್ ಚಟ್ನಿಯಾಗಿ ತಿಂದು ಇದುವರೆಗೂ ಗೊತ್ತಿರಲಿಲ್ಲ. ನಿಜವಾಗ್ಲೂ ಚೆನ್ನಾಗಿದೆ. ಒಂದೇ ರೀತಿಯಾದಂತಹ ಚಟ್ನಿ ತಿನ್ನೋ ಬದಲು ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಆ್ಯಂಡ್ ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಆಗಿದೆ. ಸೊ ಎರಡಕ್ಕೂ ಬೆಸ್ಟ್ ಕಾಂಬಿನೇಷನ್ ಆ್ಯಂಡ್ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿವರೆಗೂ ಬಂದು ನಮಗೆ 2 ರೆಸಿಪಿನ ತಯಾರು ಮಾಡಿಕೊಟ್ರಿ, ಒಂದು ಚಟ್ನಿ, ಒಂದು ಟೊಮ್ಯಾಟೊ ಬಾತ್. ಆದ ಕಾರಣ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಸೊ ಈ ಸಲ ನಮಗೆ ವೈಟ್ ರೈಸಿಂದ ಒಂದು ಟೊಮೆಟೊ ಬಾತ್ ಮಾಡ್ಕೊಟ್ಟಿದ್ದೀರಾ. ನೆಕ್ಸ್ಟ್ ಟೈಮ್ ಬರುವಾಗ ಸಂತೋಷ್ ರೈಸ್ನ ಯೂಸ್ ಮಾಡಿಕೊಂಡು ಒಂದು ರೆಸಿಪಿ ತಯಾರು ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಇವತ್ತಿನ ಊಟ ಮಾಡಿ ಹೊಟ್ಟೆ ತುಂಬಿದೆ ಅಂತ ಗೊತ್ತು. ಆದರೆ ನಾಳೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಏನು ತಿಂಡಿ ಮಾಡಿ ಹೊಟ್ಟೆ ತುಂಬಿಸೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಟೊಮೆಟೊ ಬಾತ್ ಹೇಗೆ ಮಾಡ್ಬೋದು ಅಂತ ಇವತ್ತು ನೋಡ್ಕೊಂಡ್ವಿ. ಸೊ ಇದೇ ರೀತಿ ದಿನನಿತ್ಯ ಹೊಸ ರೆಸಿಪಿಗಾಗಿ, ಟೇಸ್ಟಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.